ಸೆಕೆಗೆ ಸಿಕ್ಕಾಪಟ್ಟೆ ಬೆವರ್ತಾ ಇದೆ, ಬೆವರು ತುಂಬ ವಾಸನೆ ಬರ್ತಾ ಇದೆ. ಏನೇ ಮಾಡಿದರೂ ಆ ಫ್ರೆಶ್ ಫೀಲ್ ಆಗ್ತಾ ಇಲ್ಲ ಅನ್ನೋವರಿಗೆ ಇವತ್ತೊಂದು ಅದ್ಭುತವಾಗಿರುವಂಥ ಒಂದು ಸರಿ ಸ್ನಾನ ಮಾಡಿದರೆ ಸಾಕು, ಇದನ್ನ ಹಚ್ಕೊಂಡು ಫುಲ್ ಡೇ ನೀವು ಘಮಘಮ ಅಂತ ಪರಿಮಳ ಬರ್ತಾ ಇದ್ದೀರಾ. ಆ ಥರದ್ದು ಒಂದು ಅದ್ಭುತವಾಗಿರುವಂಥ ಚೂರ್ಣದ ಬಗ್ಗೆ ಹೇಳ್ತಾ ಇದ್ದೇನೆ. ಒಂದು ಸರಿ ಇದನ್ನ ನೀವು ಮಾಡಿಟ್ರೆ ವರ್ಷ ಪೂರ್ತಿ ಇದನ್ನ ಸ್ಟೋರ್ ಮಾಡಿ ಇಟ್ಕೊಂಡು ನೀವು ಹಾಕೋಬೋದು. ಹೇಗೆ ಮಾಡೋದು ಅನ್ನೋದು ಗೊತ್ತಾಗಬೇಕು ಅಂತಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಒಂದೇನು ಅಂತಂದರೆ ಇದು 100% ನ್ಯಾಚುರಲ್ ಮತ್ತು ಆಯುರ್ವೇದಿಕ್ ವಸ್ತು. ಯಾಕಂತಂದರೆ ಇದನ್ನ ನಾವು ಮನೆಯಲ್ಲೇ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ಗಳನ್ನು ಉಪಯೋಗ ಮಾಡ್ಕೊಂಡು ಮಾಡ್ಬೋದು. ಇನ್ನೊಂದು, ಚಿಕ್ಕವರಿಂದ ದೊಡ್ಡವ್ರ ತನಕ ಯಾರು ಬೇಕಾದ್ರೂ ಇದನ್ನ ಉಪಯೋಗ ಮಾಡ್ಬೋದು. ಇದು ಬೆವರು ವಾಸನೆಯನ್ನು ಶಾಶ್ವತವಾಗಿ ಕಮ್ಮಿ ಮಾಡಿದೆ. ನಿಮ್ಮ ಸ್ಕಿನ್ನಿಗೆ ಒಳ್ಳೆ ಗ್ಲೋವನ್ನು ಕೂಡ ಕೊಡುತ್ತೆ. ಸ್ಕಿನ್ನನ್ನು ಸಾಫ್ಟ್ ಮಾಡುತ್ತೆ, ಸ್ಮೂತ್ ಮಾಡುತ್ತೆ. ರ್ಯಾಷಸ್ ಎಲ್ಲ ಇದ್ರದನ್ನ ಕಡಿಮೆ ಮಾಡಿ ಸ್ಕಿನ್ನನ್ನು ಕ್ಲಿಯರ್ ಮಾಡುತ್ತೆ. ಅಷ್ಟು ಲಾಭ ಇದೆ ನೋಡಿ. ಈ ಚೂರ್ಣನ ಮಾಡೋದಕ್ಕೆ 1 ಬೌಲಷ್ಟು ಹೆಸರು ಕಾಳನ್ನು ತಗೊಂಡಿದ್ದೇನೆ ನಾನು. ಇದನ್ನ ಒಂದು ತಟ್ಟೆಗೆ ಹಾಕೊತಾ ಇದ್ದೇನೆ. ಒಂದು ಸ್ವಲ್ಪ ಇದನ್ನ ನೀವು ಆರಿಸ್ಕೋಬೇಕಂದ್ರೆ ಕಸ ಎಲ್ಲ ಇದ್ದರೆ ನಾವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಕ್ಲೀನಾಗಿ ಚೆಕ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಳಿ. ಒಂದ್ಸರಿ ನಾವು ಇದನ್ನ ಕ್ಲೀನ್ ಮಾಡ್ಕೊಂಡಾದ ನಂತರ ಇದನ್ನ ಲೈಟಾಗಿ ಹುರಿದ್ಕೋಬೇಕು. ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಲೈಟಾಗಿ ಬಿಸಿ ಮಾಡ್ಕೊಂಡಿದ್ದೇನೆ. ಈಗ ಈ ಹೆಸರು ಕಾಳನ್ನು ಹಾಕೊಳ್ತಾ ಇದ್ದೇನೆ. ಉರಿಯನ್ನು ಕಮ್ಮಿ ಇಟ್ಕೊಂಡು ಲೋ ಫ್ಲೇಮಲ್ಲೇ ನಾವು ಇದನ್ನ ಹುರಿದ್ಕೋಬೇಕು. ಈ ಹೆಸರು ಕಾಳು ಇದೆಯಲ್ವಾ, ಇದು ನ್ಯಾಚುರಲ್ ಕ್ಲೆನ್ಸರ್ ಆಗಿ ಉಪಯೋಗಕ್ಕೆ ಬರುತ್ತೆ. ಅಂದರೆ ನಮ್ಮ ಸ್ಕಿನ್ನನ್ನು ಡೀಪ್ ಕ್ಲೀನ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸ್ಕಿನ್ನನ್ನು ಬ್ರೈಟನ್ ಕೂಡ ಮಾಡುತ್ತೆ, ಸಾಫ್ಟಾಗಿ ಕೂಡ ಮಾಡುತ್ತೆ. ಇದರ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಮತ್ತು ಒಳ್ಳೆ ಅರೋಮಾ ಬರಬೇಕು. ನಿಮಗೆ ಏನಂತಂದರೆ ತುಂಬ ಕರಟಬಾರ್ದು ಕೂಡ, ಜಾಸ್ತಿ ಹುರಿದ್ರೂ ಕೂಡ ಅದರ ಸತ್ವ ಎಲ್ಲ ಹೊರಟೋಗುತ್ತೆ. ಇದೀಗ ಇದೆಯಲ್ವಾ, ಪರ್ಫೆಕ್ಟಾಗಿ ರೆಡಿ ಆಗಿದೆ. ಇದಿಷ್ಟು ಸಾಕು. ಸ್ಟವ್ ಬಂದ್ ಮಾಡ್ತಾ ಇದ್ದೇನೆ. ಇದನ್ನ ಒಂದು ಪಾತ್ರೆಗೆ ಹಾಕೊತಾ ಇದ್ದೇನೆ. ಯಾಕಂತಂದರೆ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು ನಾವು. ತುಂಬ ಬಿಸಿ ಇರುವಾಗಲೇ ನಾವು ಇದನ್ನ ಪುಡಿ ಮಾಡೋದಕ್ಕಾಗಲ್ಲ, ಸ್ವಲ್ಪ ತಣ್ಣಗಾಗಲಿ. ಈಗ ಇದನ್ನ ಒಂದು ಮಿಕ್ಸಿಗೆ ಹಾಕೊತಾ ಇದ್ದೇನೆ. ಯಾಕಂತಂದರೆ ನಾವು ಪುಡಿ ಮಾಡ್ಕೋಬೇಕು. ಇದನ್ನ ನಾವು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಪುಡಿ ಮಾಡ್ಕೋಬೇಕು. ತುಂಬ ಫೈನ್ ಅಂದರೆ ಪೌಡರ್ ಥರ ಆಗಬೇಕಿದು ನೋಡಿ. ಪೌಡರ್ ಮಾಡ್ಕೊಂಡಿದ್ದೇನೆ. ತುಂಬ ನುಣ್ಣಗೆ ಬರಬೇಕಿದು. ನೀವು ಜಸ್ಟ್ ಕೈಯಲ್ಲಿ ಈ ಥರ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೋಡಿ, ಹೀಗೆ ಇದು ಕ್ಲೀನಾಗಿ ನಮಗೆ ಸ್ಕ್ರಬ್ ಥರ ಉಪಯೋಗ ಮಾಡಲಿಕ್ಕೆ ಪರ್ಫೆಕ್ಟ್ ಆಗಿದೆ. ನೋಡಿ, ಗೊತ್ತಾಗ್ತಾ ಇದೆಯಲ್ಲ, ಹೀಗೆ ಇದನ್ನ ಆ್ಯಕ್ಚುಲ್ ಆಗಿ ನಾವು 1 ರೌಂಡು ಜಾಳಿಸ್ಕೋಬೇಕು. ಕ್ಲೀನಾಗಿ ಜಾಳಿಸ್ಕೊಂಡ್ರೆ ಏನಾಗುತ್ತೆ ಅಂತಂದರೆ, ಏನಾದರೂ ತರಿ ಇದ್ದರೆ ಫಿಲ್ಟರ್ ಆಗುತ್ತೆ ಅಂತ. ಕಸ ಎಲ್ಲ ಇರೋದು ಫಿಲ್ಟರ್ ಆಗುತ್ತೆ ಅಷ್ಟೇ. ಇಷ್ಟೇ ನೋಡಿ, ಮೇನ್ ಬೇಸ್ ರೆಡಿ ಆಗಿದೆ. ಇವಾಗ ಇದಕ್ಕೆ ಇನ್ನೊಂದಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನು ಸೇರಿಸ್ಕೋಬೇಕಾಗುತ್ತೆ. ಇದರಲ್ಲಿ ಈಗ 1 ಬೌಲು ಹೆಸರು ಕಾಳಿದು ಪುಡಿ ಇದೆ. ಹೆಸರು ಕಾಳಿನ ಪುಡಿ ನಿಮ್ಗೆ ಏನಾದರೂ ಅಂಗಡಿಯಲ್ಲಿ ಪ್ಯೂರ್ ಆಗಿರೋದು ಸಿಕ್ಕಿದ್ರೆ ತೊಗೊಂಬಂದು ಅದನ್ನ ಉಪಯೋಗ ಮಾಡಿ. ಇಲ್ಲದಿದ್ದರೆ ಮನೆಯಲ್ಲಿ ನಾನು ಹೇಳಿದ ಮೆಥಡಲ್ಲಿ ನೀವು ಈ ಥರ ಮಾಡ್ಕೋಬೋದು. ಇದಕ್ಕೆ ಇವಾಗ ನಾವು 2 ಟೇಬಲ್ ಸ್ಪೂನಷ್ಟು ಚಂದನ ಅಥವಾ ಶ್ರೀಗಂಧದ ಪುಡಿ ಇರುತ್ತಲ್ವ, ಇದನ್ನ ಹಾಕೋಬೇಕಾಗುತ್ತೆ. ಇದು ಆಯುರ್ವೇದಿಕ್ ಅಂಗಡಿಯಿಂದ ತಂದಿರುವಂಥದ್ದು, ಪ್ಯೂರ್ ಆಗಿರೋದನ್ನೇ ಬಳಸಿ, ಒಳ್ಳೆ ಕ್ವಾಲಿಟಿದನ್ನು ಬಳಸಿ. ನಿಮಗೆ ಲಿಂಕ್ ಎಲ್ಲ ಬೇಕು ಅಂತಂದರೆ ಈ ವಿಡಿಯೋದಲ್ಲೇ ನಾನು ಟ್ಯಾಗ್ ಮಾಡಿಟ್ಟಿರ್ತೇನೆ, ಪ್ಯೂರ್ ಕ್ವಾಲಿಟಿದು ಚಂದನ ಅಥವಾ ಗಂಧದ ಪುಡಿದು. ಈಗ ಇದಕ್ಕೆ 2 ಚಮಚದಷ್ಟು ಗಂಧದ ಪುಡಿಯನ್ನು ಹಾಕೋಬೇಕು. 2 ಚಮಚ ಹಾಕೊಂಡಿದ್ದೇನೆ. ಈ ಚೂರ್ಣ ಇದೆಯಲ್ವಾ, ಒಳ್ಳೆ ಪರಿಮಳ ಬರಲಿಕ್ಕೆ ಮತ್ತು ಸ್ಕಿನ್ನಿಗೆ ಕೂಡ ತುಂಬ ಸ್ಕಿನ್ ಟೋನ್ಡ್ ಆಗಲಿಕ್ಕೆ, ಸ್ಕಿನ್ ಬ್ರೈಟ್ ಆಗಲಿಕ್ಕೆ ನಾವಿದಕ್ಕೆ ರೋಸ್ ಪೆಟಲ್ ಪೌಡರ್ ಅಂದರೆ ಗುಲಾಬಿಯ ಎಸಳಿನ ಪುಡಿಯನ್ನು ಹಾಕೋಬೇಕು. ಇದು ನಿಮಗೆ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಸಿಗುತ್ತೆ. ಮತ್ತೆ ಹೇಳ್ತಾ ಇದ್ದೇನೆ, ಪ್ಯೂರ್ ಆಗಿರೋದನ್ನೇ ಬಳಸಿ. ಬೇಕಿದ್ದರೆ ಈ ವಿಡಿಯೋದಲ್ಲಿ ಲಿಂಕ್ ಟ್ಯಾಗ್ ಮಾಡಿರ್ತೇನೆ. ಗುಲಾಬಿ ಎಸಳಿನ ಪುಡಿ ಇದೆಯಲ್ವಾ, ನಮಗೆ 1 ಚಮಚದಷ್ಟು ಮಾತ್ರ ಸಾಕು. ಇನ್ನೊಂದು ಪುಡಿ ಏನು ಅಂತಂದರೆ ಅದು ಆರೆಂಜ್ ಪೀಲ್ ಪೌಡರ್ ಅಂತಂದ್ಬಿಟ್ಟು, ಅಂದರೆ ಕಿತ್ತಳೆ ಹಣ್ಣಿನ ಸಿಪ್ಪೆಯ ಪುಡಿ. ಇದು ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು, ಆ್ಯಂಟಿ ಇನ್ಫ್ಲಮೇಟ್ರಿ ಅಂತಾರಲ್ವ, ಆ ಥರ ಇದು ವರ್ಕ್ ಮಾಡುತ್ತೆ. ಮತ್ತು ಇನ್ನೊಂದು ಏನು ಅಂತಂದರೆ, ನಿಮಗೆ ಅಂದರೆ ನಮ್ಮ ದೇಹ ವಾಸನೆ ಬರುತ್ತಲ್ವ ಬೆವರಿಂದ, ಅದನ್ನ ತಪ್ಪಿಸೋಕೆ ಇದು ದಿ ಬೆಸ್ಟ್. ಆ ಬ್ಯಾಕ್ಟೀರಿಯಾಗಳನ್ನೆಲ್ಲ ಸಾಯಿಸಿ ನಮಗೊಂಥರ ಫ್ರೆಶ್ ಫೀಲ್ ಕೊಡುತ್ತೆ. ಫ್ರೆಶ್ ಅಂದರೆ ನಾವು ಫ್ರೆಶ್ ಆಗಿರೋ ಥರ, ದಿನ ಪೂರ್ತಿ ಫ್ರೆಶ್ ಆಗಿರೋ ಥರ ನೋಡ್ಕೊಳ್ಳುತ್ತೆ. ಇದು ಕೂಡ ನಮಗೆ 1 ಚಮಚದಷ್ಟು ಬೇಕು. ನಿಮಗೆ ಇದೆಲ್ಲ ಪೌಡರ್ಗಳದ್ದು ಲಿಂಕ್ ಈ ವಿಡಿಯೋದಲ್ಲಿ ಹಾಕಿರ್ತೇನೆ, ಟ್ಯಾಗ್ ಮಾಡಿಟ್ಟಿರ್ತೇನೆ. ಆದಷ್ಟು ಪ್ಯೂರ್ ಆಗಿರೋದನ್ನು ಬೈ ಮಾಡಿ. ಇನ್ನೊಂದು ಅತಿ ಮುಖ್ಯವಾಗಿರುವಂಥದ್ದು, ಸ್ವಲ್ಪ ನಮಗೆ 1 ಟೀ ಸ್ಪೂನಷ್ಟು ಕಸ್ತೂರಿ ಮಂಜಲ್ ಬೇಕಾಗುತ್ತೆ. ಇದು ಅಡುಗೆಗೆ ಹಾಕುವಂಥ ಅರಿಶಿನ ಅಲ್ಲ, ಕಸ್ತೂರಿ ಮಂಜಲ್ ನಮ್ಮ
ಅಂದರೆ ಸ್ಕಿನ್ಗೆ ಉಪಯೋಗ ಮಾಡುವಂಥದ್ದು. ಇದರಲ್ಲಿ ನಿಮಗೆ ಆ ಟಿಂಟ್ ಇರುತ್ತಲ್ವ, ಯೆಲ್ಲೋ ಟಿಂಟ್ ಇರುತ್ತಲ್ವ, ಅದು ಉಳಿಯಲ್ಲ ನಮ್ಮ ಸ್ಕಿನ್ನಲ್ಲಿ. ನಾವು ಅರಿಶಿನ ಹಾಕಿದರೆ ಪೂರ್ತಿ ನಮ್ಮ ಸ್ಕಿನ್ ಯೆಲ್ಲೋ ಆಗುತ್ತೆ, ಅಂದರೆ ಹಳದಿ ಬಣ್ಣಕ್ಕೆ ಬರುತ್ತೆ. ಬಟ್ ಇದರಲ್ಲಿ ಆ ಥರ ಅಲ್ಲ. ಇದು ಸ್ಕಿನ್ಗೆ ಬ್ರೈಟನ್ ಮಾಡೋದಕ್ಕೆ, ಫ್ರೆಶ್ ಆಗಿಡೋದಕ್ಕೆ ತುಂಬ ಒಳ್ಳೆಯದು. ನೋಡಿ, ಇದು 1 ಟೀ ಸ್ಪೂನು, ಚಿಕ್ಕ ಸ್ಪೂನಲ್ಲಿ 1 ಸ್ಪೂನು ಸಾಕು. ಇದು ಏನು ಅಂತಂದರೆ ನಿಮಗೆ ಅಂಗಡಿ ಅಥವಾ ಆಯುರ್ವೇದಿಕ್ ಸ್ಟಾಲ್ಗಳಲ್ಲಿ ಸಿಗುತ್ತೆ. ಇದಕ್ಕೆ ವೈಲ್ಡ್ ಟರ್ಮರಿಕ್ ಅಂತ ಕೂಡ ಹೇಳ್ತಾರೆ. ಈಗ ಇನ್ನೊಂದು ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ಇದೇನು ಅಂತಂದರೆ ಕಹಿ ಬೇವಿನ ಪುಡಿ. ಇದು ತುಂಬ ಒಳ್ಳೆಯದು ಸ್ಕಿನ್ನಿಗೆ. ಬೆವರು ಸಾಲೆ, ರ್ಯಾಷಸ್ ಇದ್ದರೆ ಎಲ್ಲದನ್ನು ಇದು ಕ್ಲಿಯರ್ ಮಾಡುತ್ತೆ. ಅದರಿಂದ ಇದು 1 ಟೀ ಸ್ಪೂನ್ ಹಾಕೋದಕ್ಕೆ ಮರಿಬೇಡಿ. ಇದು ಕೂಡ ನಿಮಗೆ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಅಥವಾ ಗಂಧಿಗೆ ಸ್ಟೋರ್ಗಳಲ್ಲಿ ಸಿಗುತ್ತೆ. ಇಲ್ಲದಿದ್ದರೆ ಆನ್ಲೈನಲ್ಲಿ ಬೈ ಮಾಡಿ, ಲಿಂಕ್ ಬೇಕಿದ್ದರೆ ಹಾಕಿರ್ತೇನೆ. ಇದನ್ನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಕ್ಲೀನಾಗಿ ಮಿಕ್ಸ್ ಆಗಬೇಕು. ಇದನ್ನ ಕಲಿಸ್ತಾ ಇರುವಾಗಲೇ ಎಂತಂದರೆ ಮಿಕ್ಸ್ ಮಾಡ್ತಾ ಇರುವಾಗಲೇ ಎಂಥ ಒಳ್ಳೆಯ ಪರಿಮಳ ಬರ್ತಾ ಇದೆ ಅಂತಂದರೆ, ಇದೇ ಪರಿಮಳ ಇದೆಯಲ್ವ, ಎಂಥ ಕೆಟ್ಟ ಬೆವರಿನ ವಾಸನೆ ಇದ್ದರೂ ಕೂಡ ಅದನ್ನ ಕಮ್ಮಿ ಮಾಡಿ ನಿಮ್ಮನ್ನು ದಿನ ಪೂರ್ತಿ ಫ್ರೆಶ್ ಆಗಿರೋ ಥರ ಮಾಡುತ್ತೆ. ಆ ಬೆವರಿನ ವಾಸನೆ ಎಷ್ಟು ಬೇಗ ಕಮ್ಮಿ ಆಗುತ್ತೆ ಅಂತಂದರೆ, ಒಂದು ಸರಿ ನೀವು ಇದನ್ನ ಹಾಕಿ ಸ್ನಾನ ಮಾಡಿದರೆ ಸಾಕು, 24 ಗಂಟೆ ನೀವು ಫ್ರೆಶ್ ಆಗಿರ್ತೀರ, ಬೆವರಿನ ವಾಸನೆ ಬರಲ್ಲ. ಒಂದು ಡಬ್ಬದಲ್ಲಿ ಹಾಕಿ ನೀವಿದನ್ನ ಸ್ನಾನದ ಮನೆಯಲ್ಲಿ, ಅಂದರೆ ಬಚ್ಚಲ್ ಮನೆಯಲ್ಲಿ ಇಟ್ಬಿಡ್ಬೋದು. ಯಾಕಂತಂದರೆ ನಾವು ಸ್ನಾನಕ್ಕೆ ಹೋಗುವಾಗ ಅಲ್ಲೇ ಕಲಸಿ ನಾವು ಸ್ನಾನ ಮಾಡುವಂಥದ್ದು. ಅದನ್ನ ಹೇಗೆ ಅಂತ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಅದ್ಭುತವಾಗಿರುವಂತಹ ದೇಹದ ಬೆವರು ವಾಸನೆಯನ್ನು ಕಮ್ಮಿ ಮಾಡುವಂತಹ ಚೂರ್ಣ ರೆಡಿ ಆಗಿದೆ. ಇವಾಗ ಇದನ್ನ ಹೇಗೆ ಉಪಯೋಗ ಮಾಡೋದು ಅನ್ನೋದನ್ನು ನೋಡೋಣ. ಒಂದು ಬೌಲ್ಗೆ 1 ಚಮಚ ಅಥವಾ ನಿಮ್ಗೆ ಎಷ್ಟು ಬೇಕಷ್ಟು ತಗೊಳ್ಳಿ. 1-1.5 ಚಮಚ ಸಾಕು, ಜಾಸ್ತಿನೂ ಬೇಕಾಗಲ್ಲ. ಇದನ್ನು ಕಲಿಸೋದಕ್ಕೆ ನಾನು ಹಾಲನ್ನು ಉಪಯೋಗ ಮಾಡ್ತಾ ಇದ್ದೇನೆ. ಹಾಲು, ಮೊಸರು ಯಾವುದನ್ನು ಬೇಕಾದರೂ ಉಪಯೋಗ ಮಾಡ್ಬೋದು. ನಿಮ್ಮದು ಆಯಿಲಿ ಸ್ಕಿನ್ ಆದರೆ ನೀವು ನೀರಲ್ಲಿ ಬೇಕಾದರೂ, ಅಥವಾ ರೋಸ್ ವಾಟರ್ ಅಂದರೆ ಗುಲಾಬಿ ನೀರು ಬರುತ್ತಲ್ವ, ಅದರಲ್ಲಿ ಕಲಿಸ್ಕೊಂಡು ಹಾಕೋಬೋದು. ಡ್ರೈ ಸ್ಕಿನ್ ಆದರೆ ನೀವು ಮೊಸರು ಅಥವಾ ಹಾಲನ್ನು ಬಳಸ್ಬೋದು. ಅಥವಾ ಏನೂ ಬೇಡ ಅಂತಂದರೆ ನೀರಲ್ಲಿ ಬೇಕಾದರೂ ಕಲಿಸ್ಕೊಂಡು ಇದನ್ನ ಬಳಸ್ಬೋದು. ಕ್ಲೀನಾಗಿ ಗಂಟಿಲ್ಲದಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ನೀವು ಸ್ನಾನದ ಮನೆಗೆ ಹೋಗುವಾಗ ಒಂದು ಬೌಲಲ್ಲಿ ಸ್ವಲ್ಪ ಹಾಲು ಅಥವಾ ಮೊಸರನ್ನು ಹಾಕ್ಕೊಂಡು ಹೋಗಿ, ಅದಾದ ನಂತರ ಈ ಪುಡಿಯನ್ನು ಹಾಕಿ ನೀಟಾಗಿ ಕಲಿಸ್ಕೊಳ್ಳಿ. ಅಂದರೆ ನೀವು ಗಂಟಿಲ್ಲದ ಹಾಗೆ ಕಲಿಸ್ಕೋಬೇಕು. ಹೀಗೆ ನೋಡಿ, ಇದು ಪರ್ಫೆಕ್ಟ್ ಹದ ಇದೆ. ನೀವು ಸ್ನಾನಕ್ಕೆ ಹೋದ ನಂತರ ಮೈಗೆ ನೀರು ಹಾಕ್ಕೊಳ್ತೀರಲ್ವ, ಮೈಯನ್ನು ಒದ್ದೆ ಮಾಡಿ ಆದ ನಂತರ ಈ ಪೇಸ್ಟನ್ನು ಹಾಕ್ಕೊಂಡು ಫುಲ್ ಬಾಡಿಗೆ ನೋಡಿ ಈ ಥರ ಕಂಪ್ಲೀಟಾಗಿ ನೀಟಾಗಿ ನಾವು ಸ್ಕ್ರಬ್ ಮಾಡಿ ತೊಳೆಯುವಂಥದ್ದು. 1 ನಿಮಿಷ ಇದೆಯಲ್ವ, ನೀವು ಈ ಥರ ಕ್ಲೀನಾಗಿ ತಿಕ್ಕಿ ತೊಳಿಬೋದು. ಎಸ್ಪೆಷಲಿ ಇದೆಯಲ್ವ, ಕಂಕುಳ ಭಾಗ, ಬೆನ್ನು, ಈ ಥರ ಎಲ್ಲ ನೀಟಾಗಿ ನೀವು ತೊಳಿಬೇಕು. ಆವಾಗ ಬೆವರಿನ ವಾಸನೆ ಹೋಗುತ್ತೆ. ಯಾಕಂತಂದರೆ ಅಲ್ಲೇ ಜಾಸ್ತಿ ಈ ಬೆವರಿನ ಬ್ಯಾಕ್ಟೀರಿಯಾಗಳು ಹುಟ್ಕೊಳ್ಳುವಂಥದ್ದು. ಕ್ಲೀನಾಗಿ 1 ನಿಮಿಷ ಈ ಥರ ಮಸಾಜ್ ಮಾಡಿ ಅದಾದ ನಂತರ ನೀರನ್ನು ಹಾಕಿ ತೊಳ್ಕೊಳ್ಳುವಂಥದ್ದು. ಹಾಕಿದ ನಂತರ ಮತ್ತೆ ನೀವು ಸೋಪನ್ನು ಹಾಕುವಂಥ ಅವಶ್ಯಕತೆ ಇಲ್ಲ. ಸ್ನಾನ ಮಾಡಿ ಆದ ನಂತರ ಒಳ್ಳೆಯ ಮಾಯ್ಶ್ಚರೈಸರನ್ನು ಹಚ್ಕೊಳ್ಳಿ. ಸ್ಕಿನ್ ಅಂದರೆ ಇವಾಗ ಸಮ್ಮರ್ ಟೈಮಲ್ಲಿ ತುಂಬ ಅಗತ್ಯವಾಗಿ ನೀವು ಹಚ್ಕೊಳ್ಳೇಬೇಕು. ಯಾಕಂತಂದರೆ ಇಲ್ಲದಿದ್ದರೆ ಸ್ಕಿನ್ ನಿಮ್ಮದು ಡ್ರೈ ಆಗುತ್ತೆ, ಅದಾದ ನಂತರ ಹಾಳಾಗೋ ಚಾನ್ಸಸ್ ಇರುತ್ತೆ. ನಿಮಗೆ ಒಳ್ಳೆಯ ಮಾಯ್ಶ್ಚರೈಸರ್ದು ಲಿಂಕ್ ಬೇಕು ಅಂತಂದರೆ ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೇನೆ. ನೋಡಿ, ನಾನು ಜಸ್ಟ್ ಇಲ್ಲಿ ಕೈಗೆ ಹಾಕಿ ತೊಳೆದಿರೋದು. ಎಂಥ ಅದ್ಭುತ ಪರಿಮಳ ಇದೆಯಲ್ವ, ನಿಮಗೆ ಸಖತ್ ಖುಷಿ ಆಗುತ್ತೆ. ಎಷ್ಟು ಫ್ರೆಶ್ ಫೀಲ್ ಆಗುತ್ತೆ ಅಂತಂದರೆ, ನೀವು ಪೂರ್ತಿ ದೇಹಕ್ಕೆ ಹಾಕಿ ಸ್ನಾನ ಮಾಡಿದರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಈ ಥರ ಡಬ್ಬದಲ್ಲಿ ಹಾಕಿ ಟೈಟಾಗಿ ಕ್ಲೋಸ್ ಮಾಡಿ ಎಷ್ಟು ಬೇಕೋ ಅಷ್ಟು ಬಾತ್ರೂಮ್ಗೆ ನೀವು ಅಂದರೆ ವಾಶ್ರೂಮಲ್ಲಿ ತಗೊಂಡೋಗಿ ಇಡ್ಬೋದು. ಮಿಕ್ಕಿದನ್ನು ಡಬ್ಬಲ್ದೆಲ್ಲ ಹಾಕಿ ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಡ್ಬೋದು. ನೋಡಿ, ಈ ಅದ್ಭುತವಾಗಿರುವಂಥ ಸ್ನಾನದ ಚೂರ್ಣದ ವಿಡಿಯೋದ ರೆಸಿಪಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ನೀವು ಮಾತ್ರ ನೋಡೋದಲ್ಲ, ಬೇರೆಯವರಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಯಾಕಂತಂದರೆ ಇವಾಗ ಇದರ ಅವಶ್ಯಕತೆ ತುಂಬ ಜನರಿಗೆ ಇದೆ. ಹಾಗೆಯೇ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು.